ನಮ್ಮೊಳಗಿನ ಜಾತಿ, ಧರ್ಮ, ಭಾಷೆಯ ವೈವಿಧ್ಯತೆಯನ್ನು ಜೊತೆಯಾಗಿರಿಸಿಕೊಂಡು ನಾವೆಲ್ಲರೂ ಒಂದೇ ಎನ್ನುವ ಸೌಹಾರ್ದತೆಯ ಸಮಾಜವನ್ನು ಕಟ್ಟಬೇಕಿದೆ. ಈ ನಿಟ್ಟಿನಲ್ಲಿ ವಿದ್ಯಾರ್ಥಿ ಯುವಜನರ ಜವಾಬ್ದಾರಿ ಮಹತ್ವವಾದುದು ಎಂದು ನಿವೃತ್ತ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರು ಹೇಳಿದರು. ಅವರು ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ವತಿಯಿಂದ ತುಳುನಾಡಿನ ಸೌಹಾರ್ದ ಬದುಕಿನ ಬಗ್ಗೆ ರಂಗಚಲನ ತಂಡದ ಮೂಲಕ ನಿರ್ಮಾಣಗೊಂಡ ಜಾಗೃತಿ ತುಳು ನಾಟಕದ ಪ್ರಥಮ ಪ್ರದರ್ಶನವನ್ನು ಮಂಗಳೂರಿನ ಮಿಲಾಗ್ರಿಸ್ ಕಾಲೇಜಿನಲ್ಲಿ ಉದ್ಘಾಟಿಸಿ ಮಾತನಾಡಿದರು. ನಾವು ಕತ್ತರಿಸುವ ಕತ್ತರಿ ಆಗಬಾರದು, ಹೊಲಿದು ಒಟ್ಟುಗೂಡಿಸುವ ಸೂಜಿ ದಾರ ಆಗಬೇಕು. ನಮ್ಮ ಜಾತಿ ಧರ್ಮ ಮನೆಯಲ್ಲಿ ಮತ್ತು ಆರಾಧನಾಲಯಗಳಲ್ಲಿ ಮಾತ್ರ ಇರಬೇಕು. ಹೊರತಾಗಿ ಸಮಾಜದಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆ ಇರಬೇಕು. ಧರ್ಮ, ಜಾತಿ, ಭಾಷೆ ಯಾವುದೇ ಇರಲಿ, ಮನುಷ್ಯರು ಒಂದೇ. ಅದನ್ನು ಸಾರುವ ಪ್ರಯತ್ನ ತುಳು ಅಕಾಡೆಮಿ ಈ ನಾಟಕದ ಮೂಲಕ ಮಾಡುತ್ತಿದೆ ಎಂದರು. ನಮ್ಮನ್ನ ಪಡೆದದು ಇಂಚಿನ ಕಾರ್ಯಕ್ರಮ ಇದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಇಂಚಿನ ಶಾಲಾ ಕಾಲೇಜಿನ ಮಲ್ಪಡು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಎಲ್ಲ ಮಾಡಲಾದು ಅಕ್ಕಲು ಸಮಾಜವು ತಮ್ಮನ್ನು ಅರ್ಪಣೆ ಮಾಡ್ತಾ ಸಂದರ್ಭಗಳು ಆ ಕಾರ್ಯಕ್ರಮ ಇಂದು ಪೂರಕವಾದ ಉಪ್ಪುಡು ಪಂಪುನ ನೆಲೆಟ್ಟು ಅಕಾಡೆಮಿ ಯೋಜನೆ ಮಧ್ಯದ ಮಹಾಮಲ್ಲ ದೃಷ್ಟಿನ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಮಂಗಳೂರಿನಲ್ಲಿ ಸುಮಾರು ನಾನು ಒಂದು 50 ವರ್ಷದಷ್ಟು ಕಾಲ ಮಂಗಳೂರಿನಲ್ಲಿ ಬದುಕಿದವ. ನನಗೆ ಗೊತ್ತು, ನನ್ನ ಹಾಗೇನೆ ನಮ್ಮ ಹಿರಿಯರಿಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಕಾಲಕ್ಕೆ ಮಂಗಳೂರು ಎನ್ನುವುದು ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡು ಒಟ್ಟಿರುವಂತಹ ದಿನಗಳಲ್ಲಿ ಈ ನಗರ ಮಂಗಳೂರು ಕೇಂದ್ರವಾಗಿದ್ದುಕೊಂಡು ಬಹಳ ಪ್ರೀತಿಯ, ನೆಮ್ಮದಿಯ, ಸಂತೋಷದ ಪ್ರದೇಶವಾಗಿತ್ತು. ಯಾಕೆಂದರೆ ಇಲ್ಲಿ ವ್ಯಾಪಾರ, ಶಿಕ್ಷಣ, ಇಲ್ಲಿ ಎಲ್ಲ ವ್ಯವಸ್ಥೆ ನೀವು ಕೇಳ್ತೀರಾ. ವಿಮಾನ ನಿಲ್ದಾಣ ಇದೆ, ನಮ್ಮಲ್ಲಿ ಬಂದರಿದೆ, ಹಡಗುಗಳು ಬರ್ತವೆ, ವಿಮಾನಗಳು ಬರ್ತವೆ. ಮತ್ತು ಅದಕ್ಕೆ ಪೂರಕವಾಗಿ ನಮ್ಮಲ್ಲಿ ಎಲ್ಲ ಥರದ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲಿವೆ. ನನಗೆ 400 ಜನರಿಗೆ ಒಂದು ಕತ್ತರಿ, ಒಂದು ಬಟ್ಟೆಯ ತುಂಡು, ಒಂದು ಸೂಜಿಗೆ ನೂಲು ಹಾಕಿ ಕೊಡ್ತೇನೆ. ನೀವು ಯಾವುದನ್ನು ಆಯ್ಕೆ ಮಾಡ್ತೀರಿ? ಕತ್ತರಿಯನ್ನು ಆಯ್ಕೆ ಮಾಡ್ತೀರಾ, ಅಲ್ಲೇ ಸೂಜಿ ನೂಲನ್ನು ಆಯ್ಕೆ ಮಾಡ್ತೀರಾ? ನೀವು ಸೂಜಿ ನೂಲನ್ನು ಆಯ್ಕೆ ಮಾಡ್ತೀರಿ, ವೆರಿ ಗುಡ್. ಯಾಕೆಂದ್ರೆ ಹರಿದ ಬಟ್ಟೆಯನ್ನು ಹೊಲಿಬೇಕು. ನಾವು ಇಡೀ ಇರುವತಕ್ಕಂಥ ಒಂದು ಬಟ್ಟೆಯನ್ನು ಉದ್ದಕ್ಕೆ ಒಂದು 10 ಮೀಟರ್ ಬಟ್ಟೆಯನ್ನು ಕತ್ತರಿಸುವ ಕತ್ತರಿ ಆಗಬಾರ್ದು. ನೀವು ಆ ಮಧ್ಯೆ ಯಾವುದಾದ್ರೂ ಒಂದು ಬಿಳಿ ಬಟ್ಟೆ ಹರಿದಿದ್ದರೆ ಅದನ್ನು ಪೋಡಿಸುವ, ಹೊಲಿದು ಒಟ್ಟುಗೂಡಿಸುವ ಒಂದು ಸೂಜಿ ಮತ್ತು ದಾರ ಆಗಿರಬೇಕು. ಆ ದಾರ ಮತ್ತು ಸೂಜಿ ಅದು ಬದುಕಿನ ಸಿದ್ಧಾಂತ ಆಗಿರಬೇಕು ವಿದ್ಯಾರ್ಥಿಗಳಿಗೆ. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದ ತಾರನಾಥ್ ಗಟ್ಟಿ ಕಾಪಿಕಾಡ್ ಅವರು ಮಾತನಾಡಿ, ತುಳುನಾಡಿನ ಸೌಹಾರ್ದ ಪರಂಪರೆಯ ಬಗ್ಗೆ ವಿದ್ಯಾರ್ಥಿ ಯುವಜನರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ತುಳು ಅಕಾಡೆಮಿಯು 2 ಹೊಸ ನಾಟಕಗಳನ್ನು ನಿರ್ಮಾಣ ಮಾಡಿದೆ ಎಂದು ಹೇಳಿದರು. ನಮ್ಮನ ಊರು, ನಮ್ಮನ ಈ ಪ್ರದೇಶ ಜನಕುಲ ನಡುಟು ದ್ವೇಷದ ಬಿತ್ತುನ ವೈಮನಸ್ಸನ ಬಿತ್ತುನ ಚಿತ್ತನ ಒಂಜಿ ದುಷ್ಪ್ರೇರಣೆದ ಕೆಲಸ ಅಲ್ಪ ಅವನಿದ್ದರೆ ತೂತರ ನಿಖಿಲಿಗಳ ಅನುಭವ ಬೈದಲು ನಮ್ಮ ಮಾತೆಲ್ಲ 10 ಜೋಕುಲ್ಲ 1 ಜೋಕುಲ್ ಲೆಕ್ಕ ಬದುಕೊಡು, 10 ಜೋಕುಲ್ 1 ಜೋಕುಲ್ ಲೆಕ್ಕ ಬದುಕುನೇ ನಮ್ಮ ತುಳುನಾಡಿನ ಪರಂಪರೆ. ಕಾಂತಾರ ಸಿನಿಮಾ ತುಂಬಾರು ಪಂಜೂರ್ಲಿ ಬರ್ಬೋದಲ್ಲ, ಪಂಜೂರ್ಲಿನ ಅಭಯದ ನುಡಿ ಹೆಚ್ಚಣೆ ಸೂರ್ಯ ಚಂದ್ರ ರೀತಿ ಕಾಲ ಉಂಟ 10 ಜೋಕ್ಲಿನ ನಾನು 1 ಜೋಕ್ಲಿನ ನಡಪಾದ ಕೊಪ್ಪೆ. ಈ ಮಿಲಾಗ್ರಿಸ್ ಕಾಲೇಜಿನ ಇದು 10 ಜೋಕುಲು 1 ಜೋಕುಲು ಲೆಕ್ಕ ಈ ಪ್ರಿನ್ಸಿಪಾಲ್ ಎದುರು ಕೊಲ್ಲೋದು. ಈ ಸಂದೇಶದ ನಿಖಿಲ ತನ ತುಂಬ ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ಬೇತೆ ಬೇತೆ ಉದ್ಯೋಗಕ್ಕೆ ಹೋಗ್ತಾರೆ, ಬೇತೆ ಬೇತೆ ಊರಿಗೆ ಹೋಗ್ತಾರೆ. ಅಡೆ ಮಾತ್ರ ನೀನು ಪಥದ ಕೋಡ್ ಮಲ್ಪನ ಆಶಯ ಅಂಚಿತ್ತ ಆಶಯದ ಕಥೆ ಕಥನ ಎಲ್ಲಿ ನಾಟಕದ ರೂಪಟ್ಟಿಗೆ ತೊಜಪಾಗಪಟ್ಟದ್ದು ಅಕಾಡೆಮಿ ಈ ಸರಿ ಪ್ರಯೋಜನದ ಒಂದು ಕಾರ್ಯಕ್ರಮ ಅಟೆಂಡ್ ಮಾಡ್ತಿದ್ದೆ. ಸುರುತ ನಾಟಕ ಅಂಚನೆ ಪಟೇಲ್ ಅಮೃತ ಕಾಲೇಜಿನ ಕಾಲೇಜ್ ಜೋಗುಲೇ ಆಕ್ಟ್ ಮಲ್ಪನ ಚಿತ್ರ ನಾಟಕ ತಯಾರು
ನಾಟಕ ಹಾಗೂ ಚಲನಚಿತ್ರ ನಟಿ ಸುನಿತೆ ಕುರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ರು. ರಂಗ ಸಂಚಲನ ನಿರ್ದೇಶಕ ದಿನೇಶ್ ಅತ್ತಾವರ, ಅಕಾಡೆಮಿ ಸದಸ್ಯರಾದ ಬೂಬಾ ಪೂಜಾರಿ, ಕುಂಬ್ರಾ ದುರ್ಗಾಪ್ರಸಾದ್ ರೈ, ಮಿಲಗ್ರಿಸ್ ಪ್ರೌಢಶಾಲೆಯ ಪ್ರಾಂಶುಪಾಲರಾದ ಫಾದರ್ ಉದಯ್ ಫೆರ್ನಾಂಡಿಸ್ ಮೊದಲಾದವರು ಉಪಸ್ಥಿತರಿದ್ದರು. ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ ಸ್ವಾಗತಿಸಿದ್ರು. ಅಕಾಡೆಮಿಯ ಸದಸ್ಯರಾದ ಸಂತೋಷ್ ಶೆಟ್ಟಿ ಹಿರಿಯಡ್ಕ ನಿರೂಪಿಸಿದ್ರು. ಮಿಲಗ್ರಿಸ್ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ಮೆಲ್ವಿನ್ ವಾಸ್ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.